ನಾನು ಅಕ್ಷತಾ ಭರತ್. ಇವತ್ತು ನಾನು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೇನೆ. ನಾನು ಇವತ್ತು ಮ್ಯಾಂಗೋ ತಗೊಂಡು ಬಂದಿದ್ದೆ, ಹಾಗಾಗಿ ಮ್ಯಾಂಗೋದಿಂದ ಒಂದು ಐಸ್ ಕ್ರೀಮ್ ಮಾಡುವಂತೆ ಹೇಳಿದ್ದೇನೆ. ಹಾಗೆ ನಿಮ್ಮ ಜೊತೆ ಕೂಡ ಈ ರೆಸಿಪಿ ಶೇರ್ ಮಾಡುವಂತೆ ಹೇಳಿದ್ದೇನೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನಾನಿಲ್ಲಿ ನಮಗೆ ಬೇಕಾಗುವಷ್ಟು ಮಾವಿನ ಹಣ್ಣಿದ್ದು ತೆಗೆದು ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಡ್ತಾ ಇದ್ದೇನೆ. ಇವಾಗ ಮಿಕ್ಸಿ ಜಾರಿಗೆ ನಾನು 1 ಕಪ್ ಆಗುವಷ್ಟು ಹಾಲು ಹಾಕ್ತಾ ಇದ್ದೇನೆ. ಅದಾದಮೇಲೆ 1/4 ಕಪ್ ಆಗುವಷ್ಟು ಹಾಲಿನ ಹುಡಿ ಮತ್ತು 2 ಸ್ಪೂನ್ ಆಗುವಷ್ಟು ಫ್ರೆಶ್ ಕ್ರೀಮ್ ತಗೊಂಡಿದ್ದೇನೆ. ಮತ್ತು ಸ್ವೀಟ್ ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ನಾನು ಸಕ್ಕರೆ ಹಾಕ್ತಾ ಇದ್ದೇನೆ. ಆಮೇಲೆ ರೆಡಿ ಮಾಡಿಟ್ಟಂಥ ಮ್ಯಾಂಗೋ ಪಲ್ಪ್ ಏನುಂಟು ನೋಡಿ ಅದು ನಾನಿಲ್ಲಿ ಸುಮಾರು 1.5 ಕಪ್ ಆಗುವಷ್ಟು ಹಾಕ್ತಾ ಇದ್ದೇನೆ. ಇದು ಹಾಕಿದ ನಂತರ ಒಂದು ಸ್ಮೂತ್ ಆದ ಪೇಸ್ಟ್ ರೆಡಿ ಮಾಡಬೇಕು, ಗ್ರೈಂಡ್ ಮಾಡಬೇಕು. ಇದು ಗ್ರೈಂಡ್ ಮಾಡಿದ ನಂತರ ಈ ರೀತಿ ನಾನೊಂದು ಬಾಕ್ಸ್ ತಗೊಂಡಿದ್ದೇನೆ. ಆ ಬಾಕ್ಸಿಗೆ ನಾನಿಲ್ಲಿ ರೆಡಿ ಮಾಡಿಟ್ಟಂಥ ಮ್ಯಾಂಗೋ ಸ್ಮೂತ್ ಪೇಸ್ಟ್ ಉಂಟು ನೋಡಿ ಅದು ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಿ ಇದು ರೆಡಿ ಮಾಡಿ ಇಡ್ತಾ ಇದ್ದೇನೆ. ಇವಾಗ ಅದರ ಮೇಲೆ ಒಂದು ಈ ರೀತಿ ಪ್ಲಾಸ್ಟಿಕ್ ಇಡಬೇಕಾಗ್ತದೆ, ಇಲ್ಲದಿದ್ದರೆ ಅದರ ಮೇಲೆ ಅದು ಐಸಿದು ಕ್ರಿಸ್ಟಲ್ ಎಲ್ಲ ಬರ್ತದೆ. ಅದಕ್ಕೋಸ್ಕರ ಪ್ಲಾಸ್ಟಿಕ್ ಇಟ್ಟು ಕ್ಲೋಸ್ ಮಾಡಿ ಇದೊಂದು ಟೈಟ್ ಕಂಟೈನರಲ್ಲಿ ಈ ರೀತಿ ಕ್ಲೋಸ್ ಮಾಡಿ ನಾನಿಲ್ಲಿ ಫ್ರಿಜ್ಜಲ್ಲಿ ಇಡ್ತೇನೆ. ಫ್ರಿಜ್ಜಲ್ಲಿ ಸುಮಾರು ಒಂದು 8 ಗಂಟೆ ಆದರೂ ಇದು ರೆಸ್ಟಲ್ಲಿ ಇಡಬೇಕಾಗ್ತದೆ. ಇದು ಫ್ರಿಜ್ ತುಂಬ ಸ್ಲೋ ಕೂಡ ಇಡಬೇಡಿ, ಮೀಡಿಯಮಲ್ಲಿ ಇಟ್ಟು ಇದನ್ನು 8 ಗಂಟೆಯಷ್ಟು ರೆಸ್ಟಿಗೆ ಇಡಿ. ಇದು ಇವಾಗ ನೆಕ್ಸ್ಟ್ ಡೇ ನಾನಿವಾಗ ಇಲ್ಲಿ ಓಪನ್ ಮಾಡಿ ನೋಡ್ತಾ ಇದ್ದೇನೆ ಮ್ಯಾಂಗೋ ಐಸ್ ಕ್ರೀಮು ಹೇಗೆ ರೆಡಿಯಾಗಿದೆ ಅಂತ ಹೇಳಿ. ನೋಡ್ತಿರ್ಬೋದು ನೀವಿವಾಗ ಈ ರೀತಿ ಒಂದು ಮನೆಯಲ್ಲಿ ಒಂದು ಈಸಿಯಾಗಿ ಮಾಡುವಂತಹ ರೆಸಿಪಿ ನೋಡಿ ತುಂಬ ಚಂದವಾಗಿ ಬಂದಿದೆ. ನೋಡ್ತಿರ್ಬೋದು ನೀವಿವಾಗ ಮನೆಯಲ್ಲೇ ನೋಡಿ ಸುಲಭ ಇಂಗ್ರೀಡಿಯೆಂಟ್ಸ್ ಹಾಕಿ ನಾನು ರೆಡಿ ಮಾಡಿಟ್ಟಂಥ ಐಸ್ ಕ್ರೀಮ್ ನೋಡ್ತಿರ್ಬೋದು ನೀವು ಎಷ್ಟು ಈಸಿಯಾಗಿ ಬರ್ತಾ ಉಂಟು. ನಾನಿಲ್ಲಿ ಸ್ವಲ್ಪ ಕಪ್ಪಿಗೆ ಹಾಕಿ ಎಲ್ಲ ಸ್ವಲ್ಪ ಗಾರ್ನಿಷ್ ಮಾಡಲಿಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೇನೆ. ಲಾಸ್ಟಿಗೆ ನಾನಿಲ್ಲಿ ಸ್ವಲ್ಪ ಇದರ ಮೇಲೆ ಒಂಚೂರು ಟೂಟಿ ಫ್ರೂಟಿ ಹಾಕಿ ಎಲ್ಲ ಸ್ವಲ್ಪ ರೆಡಿ ಮಾಡ್ತಿದ್ದೇನೆ. ನೋಡ್ತಿರ್ಬೋದು ನೀವು ಕೂಡ ರೆಸಿಪಿ ಟ್ರೈ ಮಾಡಿ, ಈಸಿಯಾಗಿ ಉಂಟು, ಏನು ಕಷ್ಟ ಏನಿಲ್ಲ, ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್. ಇವಾಗ ಮಾವಿನ ಹಣ್ಣಿದ್ದು ಸೀಸನ್ ಕೂಡ ಅಲ್ಲ, ಹಾಗಾಗಿ ನಾನು ಕೂಡ ರೆಸಿಪಿ ಮಾಡಿದೆ, ನಿಮ್ಮ ಜೊತೆ ಕೂಡ ರೆಸಿಪಿ ಶೇರ್ ಮಾಡಿದೆ. ಇದಾಗಿತ್ತು ನಮ್ಮ ಇವತ್ತಿನ ದಿನ. ನಾವಿವತ್ತು ತುಂಬ ಎಂಜಾಯ್ ಮಾಡಿ ಐಸ್ ಕ್ರೀಮ್ ಎಲ್ಲ ತಿಂದಿದ್ವಿ. ನಿಜವಾಗಿ ಹೇಳಿದರು ಐಸ್ ಕ್ರೀಮ್ ತುಂಬ ಕ್ರೀಮಿಯಾಗಿ ಟೇಸ್ಟಿಯಾಗಿ ಬಂದಿದೆ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಟಾಟಾ, ಬಾಯ್ ಬಾಯ್.